ಇದು ಜಸ್ಟ್ 2 hours ಅಂದರೆ 2 ಗಂಟೆಗಳ ಮೊದಲು ಗುರುಪ್ರಸಾದ್ ಪಂಜ್ ಅವರು ಹಾಕಿರುವಂತಹ ಒಂದು ಸ್ಟೇಟಸ್. ಮತ್ತೊಂದು ಚೈನ್ ಲಿಂಕ್ ಮೋಸ ಕೋಟಾದಲ್ಲಿ ಪತ್ತೆ, 5 ಲಕ್ಷ ಲೂಟಿದ ಕೋಟಿ ವೀರ ವನಿತೆ. ಸ್ವಲ್ಪ ಮೇಲಕ್ಕೆ ಹೋಗಿ ಕೆಲವೇ ಕ್ಷಣಗಳಲ್ಲಿ ಬಯಲಿಗೆ. ವೆರಿ ಎಕ್ಸ್ಕ್ಲೂಸಿವ್, ಇದು ವೆರಿ ಎಕ್ಸ್ಕ್ಲೂಸಿವ್. ಯಾಕಂತ ಬಂದಾಗ 2 ಗಂಟೆಯ ಮೊದಲಿಗೆ ಪಂಜಾ ಅವರು ಹಾಕ್ತಾರೆ ಮತ್ತೊಂದು ಚೈನ್ ಲಿಂಕ್ ಮೋಸ ಇದೆ, ಅದು ಕೋಟದಲ್ಲಿ ಪತ್ತೆಯಾಗುತ್ತೆ, ಅಲ್ಲಿ 5 ಲಕ್ಷ, ಇಲ್ಲಿ 5 ಕೋಟಿಯ ಒಂದು ವಂಚನೆ ಇದ್ರೆ ಅಲ್ಲಿ 5 ಲಕ್ಷ ಲೂಟಿದ ಕೋಟಿ ವೀರ ವನಿತೆ ಅನ್ನುವಂತಹ ವಿಚಾರವನ್ನ ಗುರುಪ್ರಸಾದ್ ಪಂಜಾ ಅವರು 2 ಗಂಟೆ ಮೊದಲಿಗೆ ಅವರು ಹಾಕ್ತಾರೆ ಅಂತ ಬಂದಾಗ ಅವರಲ್ಲೇ ನಾನು ಕೇಳಬೇಕು. ಯಾಕಂದ್ರೆ ಇದು ಎಕ್ಸ್ಕ್ಲೂಸಿವ್ ಆಗಿರುವಂತಹ ವಿಚಾರ. ಮೊನ್ನೆ ಸಿಸಿಬಿ ಪೊಲೀಸರು ಕೂಡ ಇದನ್ನೇ ಹೇಳ್ತಾ ಇರುವಂತದ್ದು. ಯಾವ ರೀತಿ ಅಂತ ಬಂದಾಗ ಮತ್ತಷ್ಟು ವಂಚನೆ ಪ್ರಕರಣಗಳು ಇದೆಯಾ, ನಾವು ಅದನ್ನ ನೋಡ್ತೀವಿ ಅನ್ನುವಂತಹ ವಿಚಾರಗಳಲ್ಲಿ ಅವರು ಹೇಳಿದ್ರು. ಸೊ ಹಾಗಿದ್ದಾಗ ಎಸ್, ಗುರುಪ್ರಸಾದ್ ಪಂಜಾ ಅವರು, ಎಸ್ ಗುರುಪ್ರಸಾದ್ ಪಂಜಾ ಅವರೇ, ಏನಿದು ಕತೆ 5 ಲಕ್ಷ ಲೂಟಿ? ಅದೇ ಆವಾಗಲೇ ನಾನು ಹೇಳಿದೆ, ನಿಮ್ಗೆ ಗೊತ್ತಾಗಿಲ್ವಾ ಅಂತ. ಏನ್ ಸುಬ್ರಹ್ಮಣ್ಯ ಗಲಾಟೆ ಆಗಿತ್ತು ಆ ಟೈಮಲ್ಲಿ ನನಗೆ ಹುಡುಲಿಕ್ಕೆ ಅಂತ ಒಂದಷ್ಟು ಹುಡುಗರನ್ನು ಕರ್ಕೊಂಡು ಬಂದಿದ್ರಲ್ಲ, ಅದರಲ್ಲಿ ಒಬ್ಬ ಹುಡುಗ ಸುದೀನ ಅಂತ ಹೇಳಿ, ಆ ಹುಡುಗನಿಗೆ ಏನು ಅಂಗಡಿ ಹಾಕಿ ಕೊಡ್ತೀನಿ ಅಂತ ಹೇಳಿ 5 ಲಕ್ಷ ರೂಪಾಯಿ ತಗೊಂಡಿದ್ದು. ಅದನ್ನ ಆಮೇಲೆ ಅಂಗಡಿ ಹಾಕಿ ಕೊಟ್ಟಿಲ್ಲ, ಆಮೇಲೆ ಹಣ ಹಿಂದಿರಿಸಿಲ್ಲ. ಕೇಳ್ಬೇಕಂದ್ರೆ ಏನಂತ ಹೇಳಿದ್ರೆ ಬೇರೆ ಬೇರೆ ಅವ್ರ ಮೇಲೆ ಬೇರೆ ಬೇರೆ ಕೇಸ್ ಕೊಡ್ತೀರಾ ಆ ಟೈಪ್ ಇದೆ ನಂಬಿಕೆ ಆಗ್ತಾ ಇತ್ತು. ಆ ಪ್ರಕಾರ ಈಗ ಕೋಟ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ದಾಖಲಾಯಿತು, ಇವಾಗ ಜಸ್ಟ್ ಆಯ್ತು. ಆಗಿದೆ, ಕೇಸ್ ದಾಖಲಾಗಿದೆ ಈಗ, ಇವಾಗ ಜಸ್ಟ್ ಆಯ್ತು. ಓಕೆ ಎಸ್ ಸರ್. ಹಾಗಾದ್ರೆ ಮತ್ತಷ್ಟು ಪ್ರಕರಣಗಳು ಬಯಲಿಗೆ ಬರ್ತಾ ಇದೆ ಅಂತ ಬಂದಾಗ ಇದು ನಾಟಕ ತಂಡ ಅಂತಿಂತ ನಾಟಕ ತಂಡ ಅಲ್ಲ, ಬಹಳಷ್ಟು ಪವರ್ಫುಲ್ ಆಗಿರುತ್ತೆ ನಾಟಕ ತಂಡ. ಬಿಫೋರ್ ದ್ಯಾಟ್ ಈ ಒಂದು ಕಡು ಬಡತನದಿಂದ ಬಂದಿರುವಂತಹ ಚೈತ್ರ ಕುಂದಾಪುರ, ಅವರ ತಾಯಿ, ಅವರ ಮನೆ ತಾವು ಹಿಂದಿನ ಎಪಿಸೋಡ್ ನಲ್ಲಿ ನೋಡಿದ್ದೀರಾ. ಅಟ್ ದ ಸೇಮ್ ಟೈಮ್ ಚೈತ್ರ ಕುಂದಾಪುರ ಅವರು ಒಂದು ವ್ಯವಸ್ಥಿತವಾಗಿರುವಂತಹ ಸುಸಜ್ಜಿತವಾಗಿರುವಂತಹ ಮನೆಯನ್ನ ಕಟ್ತಾ ಇದ್ದಾರೆ. 2 ಎಕರೆ ಜಾಗವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಚೈತ್ರ ಕುಂದಾಪುರ ಅವರ ಖತರ್ನಾಕ್ ಗ್ಯಾಂಗ್, ಈ ಕಬಾಬ್ ಗ್ಯಾಂಗ್ನ ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇವೆ. ಬಹಳಷ್ಟು ಟ್ವಿಸ್ಟ್ಗಳು, ಜೊತೆಗೆ ಇನ್ನೇ 2 ಗಂಟೆಗಳ ಹಿಂದೆ ಅಷ್ಟೇ ಮಾಡಿರುವಂತಹ ಗುರುಪ್ರಸಾದ್ ಪಂಜಾ ಅವರ ಒಂದು ಮೆಸೇಜ್ ಯಾವ ರೀತಿ ಇದೆ ಅಂತ ಹೇಳಿದಾಗ 5 ಲಕ್ಷ ಲೂಟಿಯ ಪ್ರಕರಣ ಮತ್ತೆ ಚೈತ್ರ ಕುಂದಾಪುರ ಅವರ ಹೆಗಲಿಗೆ ಬರುತ್ತಾ?